ಮೇಡಮ್ ನೀವು ಏನು ಕೆಲಸ ಮಾಡೋದು ನೀವು? ಆಯ್ತು ಫೋನ್ ರಿಸೀವ್ ಮಾಡಿಲ್ಲ, ಮಾತಾಡಿಲ್ಲ ಅಂತೇನೆ ಹಿಂದೆ ಹೋಗಿರ್ಬೋದು. ಮಾತಾಡೋ ವ್ಯಕ್ತಿ ಅಲ್ಲ. ಏನು ಕೇಳಿ, ಏನು ಪೋಸ್ಟಿಂಗ್ಸ್ ಕೇಳಿ, ಏನು ಕೆಲಸ ಮಾಡೋದು ನೀವು? ಏನು ಕೆಲಸ ಮಾಡೋದು? ಆಯ್ತು ಏನಾಗ್ತದೆ ರಿಕ್ವೆಸ್ಟ್ ಮಾಡ್ತೀನಿ. ಆಯ್ತು ರೆಕಾರ್ಡ್ ಅಂತ ಅದು ರೆಕಾರ್ಡ್ ಅಂತ ಏನಾಗ್ತದೆ ಏನು ಕೆಲಸ ಮಾಡೋದು ಕೇಳಿ ಸರ್. ಮನುಷ್ಯಗೆ ಟ್ರೀಟ್ಮೆಂಟ್ ಕೊಡೋಕ್ಕಾಗ್ತದೆ ನಿಮ್ಮ ಕೈಲಿ ವಿದ್ದು ಇಲ್ಲ ಮಾತಾಡ್ತೀರ ಇಲ್ಲೇ ಕಡೆ ನಾವು ಮಾತಾಡಿ ನಾವು ನಿಮ್ಮ ರಿಯಾಕ್ಟ್ ಮಾಡಿ ಮಾತಾಡಿ ಆಯ್ತಾ ಅಲ್ಲ ಕಂಡ್ರಿ ಒಬ್ಬ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಬಂದರೆ ನೀವು ಗೌರವ ನಡ್ಕೊಳಕ್ಕೆ ಬರೋಲ್ಲ ನಿಮಗೆ ಬೇರೆ ಮಾತಾಡ್ತೀರಾ ಆಯ್ತಲ್ಲ ಆಯ್ತು ನಿಮ್ಮದು ನೋಡ್ರಿ ಕರೆಕ್ಟಾಗಿ ಮಾತಾಡಿ ನಾವು ಕರೆಕ್ಟಾಗಿ ಮಾತಾಡ್ತಿದ್ವು ಆಯ್ತಾ ಒಬ್ಬ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಗೌರವ ಕೊಡ್ತಾನೆ ಏನು ಅದರ ಅರ್ಥ ಏನು ಮಾತ್ರೆ ಅವೈಲಬಿಲಿಟಿ ಇಲ್ಲ ಅಂತ ಯಾರೋ ಒಬ್ಬರು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದಂಥದ್ದು. ಇವತ್ತು ಇಲ್ಲಿ ವಿಸಿಟ್ ಮಾಡಿ ನಾವು ಎನ್ಕ್ವೈರಿನೂ ಕೂಡ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಎಲ್ಲ ಅಗತ್ಯ ಔಷಧಿಗಳು ಲಭ್ಯತೆ ಇದೆ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾರು ಸಂಬಂಧಪಟ್ಟ ಅಂತ ಒಂದು ಆವಾಗ ಡ್ಯೂಟಿಲಿದ್ದಂಥ ಯಾರು ನಮ್ಮ ಸಿಬ್ಬಂದಿಯವರು ಈ ಥರ ಮಾಹಿತಿನ ಕೊಟ್ಟಿದ್ದು ಅವ್ರ ವಿರುದ್ಧ ಈಗ ಆಲ್ರೆಡಿ ನಾವು ನೋಟಿಸ್ ಕೂಡ ಕೊಟ್ಟಿದ್ದೀವಿ. ಅವರಿಂದ ನಾವು ಇನ್ಫಾರ್ಮೇಷನ್ ಕೂಡ ಕಾಲ್ ಮಾಡಿದ್ದೀವಿ. ಏನು ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈಗಾಗಲೇ ನಮ್ಮಲ್ಲಿ ಏನು ಸಾರ್ವಜನಿಕರಿಗೆ ಬೇಕಾದಂಥ ಔಷಧಿಗಳು ಲಭ್ಯತೆ ಇದೆ. ಜೊತೆಗೆ ಎಲ್ಲ ಸ್ಪೆಷಾಲಿಟಿ ವೈದ್ಯರು ಕೂಡ ಇದ್ದಾರೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಸಾರ್ವಜನಿಕರಲ್ಲಿ ನಾವು ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಹೇಳಿದ್ದೀವಿ, ಎಲ್ಲ ಮೀಟಿಂಗ್ ಕೂಡ ಮಾಡಿದ್ದೀವಿ. ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ನಮ್ಮ ವೈದ್ಯರ ಜೊತೆ ಕೂಡ ಮೀಟಿಂಗ್ ಮಾಡಿದ್ದೀವಿ. ಯಾವುದೇ ರೀತಿ ಕಂಪ್ಲೇಂಟ್ ಬರಬಾರ್ದು ಸಾರ್ವಜನಿಕರಿಂದ, ಆ ಥರ ಕೆಲಸ ಮಾಡಬೇಕು ಅಂತ ನಾವು ಈಗಾಗಲೇ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದಂಥ ತಿಮ್ಮಯ್ಯ ಸರ್ ಮತ್ತು ನಮ್ಮ ಇಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆದಂಥ ನಮ್ಮ ಜಯಪ್ರಕಾಶ್ ಅವರು ಕೂಡ ಈಗ ಆಲ್ರೆಡಿ ನಾವೆಲ್ಲರೂ ಸೇರಿ ಮೀಟಿಂಗ್ ಮಾಡಿ ಎಲ್ಲ ಸಿಬ್ಬಂದಿಗಳಿಗೆ ನಾವು ಎಚ್ಚರಿಕೆಯನ್ನು ಕೂಡ